ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ವಿದ್ಯಾರ್ಥಿನಿಯ ಮೇಲೆ ನಡೆದಂತಹ ಗ್ಯಾಂಗ್ ರೇಪ್ ಖಂಡಿಸಿ ಹಾಗೂ ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಎನ್ಎಸ್ಯುಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಜಿಲ್ಲಾಧ್ಯಕ್ಷ ಸವದ್ ಸುಳ್ಯ ನೇತೃತ್ವದಲ್ಲಿ ನಗರದ ಕ್ಲಾಕ್ ಟವರ್ ಎದುರು ಪ್ರತಿಭಟನೆ ನಡೆಸಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ 2 ದಿನಗಳ ಹಿಂದೆ ನಡೆದಂತಹ ಅತ್ಯಾಚಾರ ಪ್ರಕರಣ ರಾಜ್ಯವೇ ನಾಚಿಕೆ ಪಡುವಂತಾಗಿದ್ದು, ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಉತ್ತರ ಪ್ರದೇಶದ ಅಮಾಯಕ ಯುವತಿಯರ ಮೇಲೆ ಹೆಚ್ಚುತ್ತಾ ಇರುವಂತಹ ಅತ್ಯಾಚಾರ ಪ್ರಕರಣ ರೀತಿ ಕರ್ನಾಟಕದಲ್ಲೂ ಮುಂದುವರೆದಿದೆಯೇ ಎನ್ನುವ ಸಂಶಯ ಮೂಡಿದೆ ಎಂದರು. ಬೇಟಿ ಬಚಾವೋ ಬೇಟಿ ಪಡಾವೋ ಎಂದು ಬಿಜೆಪಿಗರ ನಾಮಕಾವಸ್ಥೆ ಹೇಳಿಕೆಯಾಗಿದ್ದು, ಸದನದಲ್ಲಿ ಬ್ಲೂ ಫಿಲ್ಮ್ ಸ್ನೇಹಿತನ ಪತ್ನಿಗೆ ಮುತ್ತಿಡುವ ನಾಯಕರೇ ಅತ್ಯಾಚಾರಿಗಳಿಗೆ ಪ್ರೇರಣೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಎನ್ಎಸ್ಯುಐ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ ಸುವರ್ಣ ಆಳ್ವ, ರಾಜ್ಯ ಸಂಯೋಜಕ ಜೈನ್ ಅತೂರು, ಎನ್ಎಸ್ಯುಐ ದಕ್ಷಿಣ ಕನ್ನಡ ಕಾರ್ಯಾಧ್ಯಕ್ಷ ಪವನ್ ಸಾಲೆನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. 2 ದಿನಗಳ ಹಿಂದೆ ಮೈಸೂರಿನ ಸಾಂಸ್ಕೃತಿಕ ನಗರಿಯಂತೆ ಹೆಸರುವಾಸಿಯಾದಂಥ ಮೈಸೂರಿನಲ್ಲಿ ಒಂದು ವೈದ್ಯಕೀಯ ವಿದ್ಯಾರ್ಥಿನಿಯನ್ನ ಬರ್ಬರವಾಗಿ ಅತ್ಯಾಚಾರವನ್ನ ಮಾಡಿ ಸ್ನೇಹಿತೆಯನ್ನ ಹಲ್ಲೆಗೈದಂಥ ಒಂದು ಪ್ರಕರಣ ಇದೆಯಾ? ಇಡೀ ರಾಜ್ಯವೇ ಇವತ್ತು ನಾಚಿಕೆ ಪಡುವಂಥ ಒಂದು ಸನ್ನಿವೇಶವನ್ನ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಒಂದು ಕಡೆಯಲ್ಲಿ ಬೇಟಿ ಬಚಾವೋ ದೇಶ ಬಚಾವೋ, ಬೇಟಿ ಬಚಾವೋ ಬೇಟಿ ಪಡಾವೋ ಎಂಬ ಒಂದು ಘೋಷಣೆಯನ್ನು ಕೇವಲ ಮಾತಿನಲ್ಲಿ ಮಾತ್ರ, ಕೇವಲ ನಾಮಕವಸ್ತವಾಗಿ ಮಾತ್ರ ಒಂದು ಘೋಷಣವಾಗಿ ಉಳಿದೆ ಹೊರತು ಈ ದೇಶದ ರಾಜ್ಯದ ವಿದ್ಯಾರ್ಥಿನಿಗಳಿಗೆ, ಈ ದೇಶದ ಮಹಿಳೆಯರಿಗೆ ಸುರಕ್ಷಿತವಾಗಿ ಇವತ್ತು ರಾತ್ರಿ 12 ಗಂಟೆಗೂ ಬೀದಿಯಲ್ಲಿ ಹೋಗುವಂಥ ಒಂದು ಪರಿಸ್ಥಿತಿ ಕೂಡ ಇವತ್ತು ಹೆದರುವಂಥ ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣವಾಗಿದೆ. ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಈ ರಾಜ್ಯ ಸರ್ಕಾರ ವಿಫಲವಾಗಿದ್ದು, ತಕ್ಷಣ ಮುಖ್ಯಮಂತ್ರಿಗಳು, ಈ ರಾಜ್ಯದ ಗೃಹ ಸಚಿವರು ರಾಜೀನಾಮೆಯನ್ನು ನೀಡಬೇಕು. ಹಾಗೂ ಕಳೆದ 2 ದಿನವಾದರೂ ಕೂಡ ಇವತ್ತು ಆರೋಪಿಗಳನ್ನು ಬಂಧಿಸುವಲ್ಲಿ ಇಲ್ಲಿನ ಕಾನೂನು ಪಾಲಕರು, ಈ ರಾಜ್ಯ ಸರ್ಕಾರ ವಿಫಲವಾಗಿದೆ. ಇವತ್ತು ಉತ್ತರ ಪ್ರದೇಶದಲ್ಲಿ ಏನು ಅತ್ಯಾಚಾರ ಪ್ರಕರಣಗಳು ನಡೀತಾ ಇದೆಯಾ, ಅದೇ ಥರ ನಮ್ಮ ರಾಜ್ಯದಲ್ಲೂ ಪ್ರತಿದಿನ ಯಾವ ಪೇಪರನ್ನು ನೋಡಿದರೂ ಕೂಡ ಹೆಡ್ಲೈನ್ ಇವತ್ತು ಅತ್ಯಾಚಾರ ಪ್ರಕರಣಗಳು ನಡೀತಾ ಇದೆ.